ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿನದ ಧ್ಯಾನವನ್ನು ನಾವು ಈಗ ಆರಂಭ ಮಾಡೋಣ. ಜ್ಞಾನೋಕ್ತಿಗಳು ಗ್ರಂಥದಿಂದ ವಾಚನ, ಅಧ್ಯಾಯ 11. ಕಳ್ಳತಕ್ಕಡಿ. ಕಳ್ಳತಕ್ಕಡಿ ಸರ್ವೇಶ್ವರನಿಗೆ ಅಸಹ್ಯ, ನ್ಯಾಯವಾದ ತೂಕ ಆತನಿಗೆ ಪ್ರಿಯ. ಅಹಂಕಾರವಿದ್ದಲ್ಲಿ ಅವಮಾನ, ಸ್ವಾರ್ಥ ನಿಗ್ರಹವಿದ್ದಲ್ಲಿ ಸುಜ್ಞಾನ. ಸಜ್ಜನರಿಗೆ ಸರಳತೆ ಮಾರ್ಗದರ್ಶನ, ದುರ್ಜನರಿಗೆ ಅವರ ವಕ್ರತೆ ಸಂಹಾರಕ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಜ್ಞಾನೋಕ್ತಿಗಳು ಈ ಗ್ರಂಥದಲ್ಲಿ ನಮಗೆ ಜೀವನಕ್ಕೆ ಉಪಯುಕ್ತವಾಗುವಂತಹ ಅನೇಕ ವಿಚಾರಗಳು ನಮಗೆ ಸಿಗುತ್ತವೆ. ಇದರಲ್ಲಿ ಇವತ್ತು ನಾವು ಈ 11ನೇ ಅಧ್ಯಾಯದ ಕೆಲವೊಂದು ಪಂಕ್ತಿಗಳನ್ನು ನಾವು ಆಲಿಸಿಕೊಂಡೆವು. ತುಸು ಹೊತ್ತು ಈ ಜ್ಞಾನೋಕ್ತಿಗಳ ಮೇಲೆ ನಾವೀಗ ಧ್ಯಾನ ಮಾಡೋಣ. ಕಳ್ಳತಕ್ಕಡಿ ಸರ್ವೇಶ್ವರನಿಗೆ ಅಸಹ್ಯ, ನ್ಯಾಯವಾದ ತೂಕ ಆತನಿಗೆ ಪ್ರಿಯ. ಏನಿದು ಕಳ್ಳತಕ್ಕಡಿ? ವ್ಯಾಪಾರ ಮಾಡುವಾಗ ಎಲ್ಲ ಕಡೆಯಲ್ಲಿ ಅಲ್ಲ, ಆದರೆ ಕೆಲವು ಕಡೆ ಇದು ನಡೆಯುವುದನ್ನು ನಾವು ಗಮನಿಸಿದ್ದೇವೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಅನ್ಯಾಯವಾಗ್ತದೆ. ಯಾರಿಗೆ ಅನ್ಯಾಯವಾಗ್ತದೆ? ಅಲ್ಲಿಗೆ ಬಂದಂತಹ ಗ್ರಾಹಕರಿಗೆ ಅನ್ಯಾಯವಾಗ್ತದೆ. ತಿಳಿಯದೆ ಅವರಿಗೆ ಅನ್ಯಾಯವಾಗ್ತದೆ. ಇದು ಹಲವು ರೂಪದಲ್ಲಿ ಹಲವು ಕಡೆಯಲ್ಲಿ ಆಗುವುದನ್ನು ನಾವು ಗಮನಿಸುತ್ತೇವೆ. ಒಂದು ಘಟನೆ ನನ್ನ ಮನಸ್ಸಿಗೆ ಬರ್ತದೆ. ನಾನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಅಲ್ಲಿಗೆ ಕೆಲವರು ಹಳೆ ವಸ್ತುಗಳನ್ನು ಖರೀದಿ ಮಾಡಲು ಬಂದರು. ಉಪಯುಕ್ತವಾಗದಂಥ ವಸ್ತುಗಳನ್ನು ಕೆಲವು ಬಾರಿ ನಾವು ಮಾರಿಬಿಡ್ತೇವೆ. ಯಾಕಂತ ಹೇಳಿದರೆ ಅವು ಅಲ್ಲಿದ್ದರೆ ನಮಗೆ ಅಡೆತಡೆ ಆಗ್ತದೆ. ಮತ್ತು ಒಂದು ಜಾಗದಲ್ಲಿ ಬಿದ್ದಿರ್ತವೆ, ಏನು ಮಾಡಲಿಕ್ಕೆ ಆಗಲ್ಲ. ಕೆಲವು ವಸ್ತುಗಳನ್ನು ನಾವು ಜಾಗರೂಕತೆಯಿಂದ ಅದನ್ನು ಜೋಪಾನವಾಗಿ ಇಡುತ್ತೇವೆ. ಯಾಕಂತ ಹೇಳಿದರೆ ಅಂಥ ವಸ್ತುಗಳು ಮತ್ತೆ ನಮಗೆ ಸಿಗುವುದಿಲ್ಲ. ಅದಕ್ಕೆ ಒಂದು ರೀತಿಯ ಬೆಲೆ ಉಂಟು. ಆ ಬೆಲೆಯನ್ನು ನಾವು ಹಣದಿಂದ ಕಟ್ಟಲಿಕ್ಕೆ ಆಗಲ್ಲ. ಅದಕ್ಕಾಗಿ ಅಂತಹ ವಸ್ತುಗಳನ್ನು ನಾವು ವಸ್ತು ಸಂಗ್ರಹಾಲಯದಲ್ಲಿ ಇಡುತ್ತೇವೆ. ವರ್ಷಗಳು ಕಳೆದಂತೆ ಮುಂದಿನ ಪೀಳಿಗೆಗೆ ಆ ವಸ್ತುಗಳನ್ನು ನೋಡುವಾಗ ಒಂದು ಸಮಯದಲ್ಲಿ ಜನರು ಎಂಥ ವಸ್ತುಗಳನ್ನು ಉಪಯೋಗ ಮಾಡುತ್ತಿದ್ದರು, ಅವರ ಸಂಸ್ಕೃತಿ ಏನಾಗಿತ್ತು ಎಂಬುದನ್ನು ಆ ಮೂಲಕ ನಾವು ತಿಳ್ಕೊಳ್ಬಹುದು. ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ ಅಂಥದರಲ್ಲಿ ನಾವು ಒಂದು ಜಾಗದ, ಒಂದು ಸಮಯದ ಸಂಸ್ಕೃತಿ, ಜನಜೀವನ ರೀತಿಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಉಪಯೋಗ ಆಗ್ತದೆ. ಆದರೆ ಹಲವಾರು ವಸ್ತುಗಳು ಹಳತಾದದ್ದು, ದಿನನಿತ್ಯದ ಉಪಯೋಗಕ್ಕೆ ಬರುವಂಥ ವಸ್ತುಗಳು, ಅವು ದಿನ ಕಳೆದಂತೆ ತಿಂಗಳುಗಳು ಹೋದಂತೆ ನಮ್ಮಲ್ಲಿ ಅವು ಜಾಸ್ತಿ ಆಗ್ತಾ ಬರ್ತವೆ. ಅದನ್ನು ಏನು ಮಾಡಬೇಕಂತ ಹೇಳಿದರೆ ನಾವು ಖಂಡಿತವಾಗಿಯೂ ಅದನ್ನು ನಾವು ಆದಷ್ಟರ ಮಟ್ಟಿಗೆ ಡಿಸ್ಪೋಸ್ ಅಂತ ಹೇಳಿದರೆ
ಅದನ್ನು ನಾವು ಮಾರಿ ಬಿಡಬೇಕು ಅಥವಾ ಬೇರೆಯವರಿಗೆ ಕೊಡಬೇಕು. ಇಂಥದರಲ್ಲಿ ಆ ಹಳೆ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಬಂದಾಗ ನಮ್ಮಲ್ಲಿದ್ದಂತಹ ಹಳೆ ವಸ್ತುಗಳನ್ನು ನಾವು ಒಂದು ಜಾಗದಲ್ಲಿ ಹಾಕಿ ಅದನ್ನು ತೂಕ ಮಾಡಲಿಕ್ಕೆ ಕೊಟ್ಟೆವು. ನಮ್ಮ ಸಂಸ್ಥೆಯ ಚಾಲಕರು ಹಾಗೂ ಇನ್ನೊಬ್ಬರು ಅಲ್ಲಿ ಇದ್ದರು ಆ ಜಾಗದಲ್ಲಿ. ಆ ಖರೀದಿ ಮಾಡಲಿಕ್ಕೆ ಬಂದಂಥ ಜನರು ಆ ಹಳೆ ವಸ್ತುಗಳನ್ನು ಹಾಕಿ ತೂಕ ಮಾಡುವಾಗ ಒಂದು ತೂಕ ತೋರಿಸಿದ ಮೇಲೆ ಅಂತ ಹೇಳಿದರೆ ಅದು ನಿಧಾನವಾಗಿ ಏರುತ್ತಾ ಹೋಯಿತು ಆ ಮುಳ್ಳು, ತೂಕದ ಮುಳ್ಳು. ಆದರೆ ಒಂದು ಜಾಗಕ್ಕೆ ಹೋದಾಗ ಅದು ನಿಂತು ಬಿಟ್ಟಿತು. ಇನ್ನೆಷ್ಟು ಹಾಕಿದರೂ ಕೂಡ ಅದು ಅಂದಿನಿಂದ ಮುಂದಕ್ಕೆ ಹೋಗುವುದೇ ಇಲ್ಲ. ಆಗ ನಮ್ಮ ಸಂಸ್ಥೆಯ ಚಾಲಕರು ಮತ್ತು ಅಲ್ಲಿದ್ದಂಥ ಇನ್ನೊಬ್ಬರಿಗೆ ಏನೋ ಒಂದು ಸಂಶಯ ಬಂತು. ಈ ತೂಕದ ತಟ್ಟೆ ಸರಿಯಾಗಿಲ್ಲ ಅಥವಾ ತೂಕ ಮಾಡುವಂತಹ ಆ ಉಪಕರಣ ಸರಿ ಇಲ್ಲ ಅಂತ ಅವರಿಗೆ ಅರ್ಥವಾಯಿತು. ಅದಕ್ಕಾಗಿ ಅವರು ನನ್ನ ಹತ್ರ ಹೇಳಿದರು, ಹೀಗೆ ಹೀಗೆ ಆಗ್ತಾ ಉಂಟು ಅಂತ ಹೇಳಿಕೊಂಡು. ನಾನು ಹೇಳಿದೆ, ಅಲ್ಲಿಗೆ ನಿಲ್ಲಿಸಿ ನೀವು ಅಂತ ಹೇಳಿಕೊಂಡು. ಮತ್ತೆ ಅದೇ ವಸ್ತುವನ್ನು ನಾವು ಇನ್ನೊಬ್ಬರ ಹತ್ರ ತೂಕ ಮಾಡಲಿಕ್ಕೆ ಕೊಂಡು ಹೋದೆವು. ಆಗ ಏನು ತೂಕ ಮೊದಲು ತೋರಿಸಿತ್ತೋ ಅದಕ್ಕಿಂತ 20 ಕಿಲೋ ಜಾಸ್ತಿ ತೂಕ ಉಂಟು ಅದರಲ್ಲಿ. ಪ್ರಿಯರೇ, ಇದೊಂದು ಚಿಕ್ಕ ಉದಾಹರಣೆ ನಿಮ್ಮ ಮುಂದೆ ಇಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಈ ಚಿಕ್ಕ ಉದಾಹರಣೆಯಲ್ಲಿ ನಮ್ಗೆ ಏನು ನೋಡ್ಲಿಕ್ಕೆ ಸಿಗ್ತದಂತ ಹೇಳಿದ್ರೆ, ಯಾವ ರೀತಿ ಜನರು ಇನ್ನೊಬ್ಬರನ್ನು ಶೋಷಣೆ ಮಾಡ್ತಾರೆ ತಿಳಿಯದ ರೀತಿಯಲ್ಲಿ. ಯಾರು ನೋಡ್ಲಿಕ್ಕೆ ಹೋಗ್ತಾರೆ ಗಮನಿಸಿಕೊಂಡು ಎಲ್ಲಿ ಏನು ಎಷ್ಟು ಜಾಸ್ತಿ ಕಮ್ಮಿ ಆಗ್ತದೆ ಅಂತ ಹೇಳಿಕೊಂಡು. ಇಂಥ ವಿಚಾರಗಳು ಒಂದೆರಡಲ್ಲ, ಅನೇಕ ವಿಚಾರಗಳು ಇವು ಇಂಥವು ನಡೀತಾ ಇರ್ತೇವೆ. ನಾವು ಗ್ರಾಹಕರು ಒಂದು ವೇಳೆ ಸರಿಯಾಗಿ ಗಮನಿಸದಿದ್ದರೆ ನಾವು ಕೊಡುವಂಥ ಹಣಕ್ಕೆ ಸರಿಯಾಗಿ ನಮಗೆ ಬೇಕಾದಂತಹ ಖರೀದಿಸುವಂಥ ವಸ್ತುಗಳು ನಮಗೆ ಬರುವುದಿಲ್ಲ. ನಮ್ಮ ಇನ್ನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಒಬ್ಬ ಸಂಯೋಜಕರು ಅವರು ಇಂತಹದೇ ಇನ್ನೊಂದು ಘಟನೆಯನ್ನು ಗಮನಿಸಿದರು. ಅದು ಮೀನು ಮಾರುವಂಥ ಜಾಗ. ಅಲ್ಲಿ ಖರೀದಿ ಮಾಡಿದಂಥ ಮೀನನ್ನು ಇನ್ನೊಂದು ಕಡೆ ಹೋಗಿ ತೂಕ ಮಾಡಿದರೆ ವ್ಯತ್ಯಾಸ ಕಾಣ್ತದೆ. ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ವಿಜಿಲೆಂಟ್ ಗ್ರೂಪ್ ಅಂತ ಹೇಳಿದರೆ ಎಲ್ಲಿ ಅನ್ಯಾಯ ಆಗ್ತದೆ ಅವರಿಗೆ ದೂರು ನೀಡಿದರು. ಆ ದೂರು ನೀಡಿದಾಗ ಅಲ್ಲಿ ಅವರು ಬಂದು ಅದನ್ನು ಸರಿಯಾಗಿ ನೋಡಬೇಕಿದ್ರೆ ಆ ತೂಕ ಮಾಡುವಂಥ ತಕ್ಕಡಿ ಅದರಲ್ಲಿ ಇರುವಂಥ ದೋಷ ಕಂಡು ಬಂತು. ಈ ದೋಷ ಅದು ತನ್ನಷ್ಟಕ್ಕೆ ಆದಂಥ ದೋಷ ಅಲ್ಲ. ಈ ದೋಷವನ್ನು ಒಂದು ರೀತಿಯಲ್ಲಿ ಅದನ್ನು ಮಾಡಿ ಇಡಲಾಗಿದೆ. ಯಾಕಂತ ಹೇಳಿದರೆ ಒಂದು ದಿವಸಕ್ಕೆ ಸ್ವಲ್ಪ ಸ್ವಲ್ಪ ಅದನ್ನು ಕೂಡಿಸಿದರೆ ಸಾಯಂಕಾಲದ ಹೊತ್ತಿಗೆ ಎಷ್ಟು ಆಗ್ತದೆ ಅಂತ ನಾವು ಯೋಚನೆ ಮಾಡಿ ನೋಡ್ಬೋದು. ಒಂದು 50 ಗ್ರಾಮ ಅಥವಾ 100 ಗ್ರಾಮ ಅದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರೆ ಒಂದು ದಿವಸಕ್ಕೆ ಎಷ್ಟು ಗ್ರಾಹಕರು ಬರ್ತಾರೆ, ಅದೆಲ್ಲವನ್ನು ಒಟ್ಟಿಗೆ ಹಾಕಿದರೆ ಎಷ್ಟು ಆಗ್ತದೆ ಅಂತ ನಾವು ತಿಳಿಯಬಹುದು. ನಾನು 2 ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟೆನು. ಇಂತಹದೇ ಇನ್ನೂ ಕೂಡ ಹಲವಾರು ಜಾಗದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ನಾವು ನಮ್ಮ ವಾಹನದ ಇಂಧನ ಅದು ಖಾಲಿ ಆದಾಗೆ ನಾವು ತುಂಬಿಸ್ಲಿಕ್ಕೆ ಹೋಗ್ತೇವೆ. ಅಂತಹ ಜಾಗದಲ್ಲಿ ಕೂಡ ಇಂತಹ ಘಟನೆಗಳು ನಡೆಯುತ್ತವೆ. ಅದು ಮೇಲ್ನೋಟಕ್ಕೆ ನೋಡುವಾಗ ಏನು ದೊಡ್ಡ ವಿಚಾರ ಅಂತ ಕಾಣುವುದಿಲ್ಲ. ಒಂದು 20 ml ಅಥವಾ 30 ml ಲೀಟರ್ನಲ್ಲಿ ಚಿಕ್ಕ ಗಾತ್ರ, ಅದು 25 ml 30 ml ಅಂತ ಹೇಳಿದರೆ ತುಂಬ ಕಡಿಮೆ 1 ಲೀಟರ್ಗೆ. ಆದರೆ ನಾವು ಯೋಚನೆ ಮಾಡಿ ನೋಡಬಹುದು, ಒಂದು ಇಂಧನ ತುಂಬಿಸುವಂತಹ ಜಾಗದಲ್ಲಿ ಒಂದು ದಿವಸಕ್ಕೆ ಎಷ್ಟು ವಾಹನಗಳು ಬರುತ್ತವೆ, ಆ ಎಲ್ಲ ವಾಹನಗಳಲ್ಲಿ ತುಂಬಿಸಿದಂಥ ಇಂಧನ ಎಷ್ಟಾಗ್ತದೆ. ಅದರಲ್ಲಿ 1 ಲೀಟರ್ಗೆ 25 ಅಥವಾ 30 ml ಅನ್ನು ನಾವು
ಲೆಕ್ಕ ಮಾಡಲಿಕ್ಕೆ ಹೋದರೆ ಒಂದು ದಿವಸಕ್ಕೆ ಆಗುವಂಥ ವ್ಯತ್ಯಾಸ ಎಷ್ಟು ಅಂತ ನಾವು ತಿಳ್ಕೊಳ್ಬಹುದು. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಮೋಸ ಆಗ್ತದೆ, ಅನ್ಯಾಯ ಆಗ್ತದೆ. ಅದಕ್ಕಾಗಿ ಇಂತಹ ವ್ಯಾಪಾರವನ್ನು ದೇವರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಸರಿಯಾದ ವ್ಯಾಪಾರವನ್ನು ಮಾಡಬೇಕು. ತೆಗೆದುಕೊಂಡಂಥ ಹಣಕ್ಕೆ ಸರಿಯಾದ ತೂಕದ ವಸ್ತುಗಳನ್ನು ನೀಡಬೇಕು. ಅದು ನ್ಯಾಯಯುತವಾದಂಥ ವ್ಯಾಪಾರ. ಆದರೆ ಎಲ್ಲಿ ಈ ಮೋಸದ ವ್ಯಾಪಾರ ನಡೀತದೋ ಅದು ಅನ್ಯಾಯದ ವ್ಯಾಪಾರ. ಅಂಥದನ್ನು ದೇವರು ಸಹಿಸಿಕೊಳ್ಳುವುದಿಲ್ಲ. ಯಾರು ಆತನಿಗೆ ಪ್ರಿಯರು? ನ್ಯಾಯವಾದ ತೂಕ ಆತನಿಗೆ ಪ್ರಿಯ. ನ್ಯಾಯವಾದ ತೂಕ ಆತನಿಗೆ ಪ್ರಿಯ. ಯಾಕಂತ ಹೇಳಿದರೆ ಜನರು ನಂಬಿಕೆಯಿಂದ ಬರ್ತಾರೆ. ಜನರು ನಂಬಿಕೆಯಿಂದ ಅವರು ಖರೀದಿ ಮಾಡಲಿಕ್ಕೆ ಬರ್ತಾರೆ. ಪ್ರಿಯರೇ, ಇಂಥ ವಸ್ತುಗಳು ನಾನು 2-3 ಉದಾಹರಣೆಗಳನ್ನು ನೀಡಿದೆ. ಇದು ಇಂತಹ ಸ್ಥಳಗಳಲ್ಲಿ ಮಾತ್ರ ಅಲ್ಲ, ಇದು ಇನ್ನಿತರ ಅನೇಕ ಸ್ಥಳಗಳಲ್ಲಿ ನಡೀತದೆ. ನಾವು ಚಿಕಿತ್ಸೆ ತಗೊಳ್ಳಲಿಕ್ಕೆ ಹೋಗುವಂತಹ ಜಾಗದಲ್ಲಿ ಕೂಡ ಇದು ನಡೀತದೆ. ನಾವು ಹೇಳ್ತೇವೆ ಏನಂತ ಹೇಳಿದರೆ, ವೈದ್ಯರು ದೇವರ ಸ್ಥಾನದಲ್ಲಿದ್ದಾರೆ. ಯಾಕಂತ ಹೇಳಿದರೆ ನಮಗೇನು ಬೇಕು? ಜೀವ ಇದ್ದ ಮನುಷ್ಯನಿಗೆ ಅನಾರೋಗ್ಯ ಬಂದಾಗ, ಕಾಯಿಲೆ ಬಂದಾಗ ಆರೋಗ್ಯ ಬೇಕು. ಇದು ಪ್ರಥಮ ಒಂದು ಅಗತ್ಯ ಮನುಷ್ಯನಿಗೆ. ಅನಾರೋಗ್ಯ ಇದ್ದರೆ ಮನುಷ್ಯನಿಗೆ ನೆಮ್ಮದಿಯಿಂದ ಶಾಂತಿಯಿಂದ ಬಾಳಲಿಕ್ಕೆ ತುಂಬ ಕಷ್ಟ. ಇದು ಎಲ್ಲರಿಗೂ ಕೂಡ ತಿಳಿದಂಥ ವಿಚಾರ. ಅದಕ್ಕಾಗಿ ಆರೋಗ್ಯವನ್ನು ಪಡೆಯುವುದಕ್ಕೋಸ್ಕರ ಜನರು ಕೆಲವು ಬಾರಿ ಹಣ ಇಲ್ಲದಿದ್ದರೂ ಕೂಡ ಯಾರಿಂದಲೋ ಈ ಲೋನ್ ಪಡೆದು ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾರೆ, ಸಾಲವನ್ನು ಪಡೆದುಕೊಂಡಾದರೂ. ಯಾಕಂತ ಹೇಳಿದರೆ ಆರೋಗ್ಯ ಬೇಕು. ಆದರೆ ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದರೆ, ಇಂತಹ ಜಾಗದಲ್ಲಿ ಕೂಡ ನಾವು ಯಾರನ್ನು ದೇವರಂತ ಪರಿಗಣಿಸ್ತೇವೆ ಅಂತಹವರು ಕೂಡ ಅಂತಹ ಜಾಗದಲ್ಲಿ ಕೂಡ ಈ ಅನಾರೋಗ್ಯದಿಂದ ಬಳಲುವಂಥ ಜನರಿಗೆ ಆಗುವಂತಹ ಮೋಸ, ಅದನ್ನು ನೋಡುವಾಗ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಬರ್ತದೆ. ಇದು ಇಲ್ಲಿ ನಡೆಯುವಂಥದ್ದು ದೇವರ ಕೆಲಸವ ಅಥವಾ ದೆವ್ವದ ಕೆಲಸವ ಅಂತ ಹೇಳಿಕೊಂಡು. ಇಂಥದ್ದು ಅಲ್ಲಿ ನಡೆಯಬಾರದು. ಅಷ್ಟು ಮಾತ್ರ ಯಾಕೆ ಪ್ರಿಯರೇ? ನಮ್ಮ ಜೀವನದಲ್ಲಿ ಅನ್ಯಾಯವಾದಾಗ ನಾವೆಲ್ಲಿ ಹೋಗಬೇಕು? ಕಟ್ಟ ಕಡೆ ಇರುವಂಥದ್ದು ತೀರ್ಪು ನೀಡುವಂಥ ಜಾಗ, ನ್ಯಾಯಕ್ಕೆ ತೀರ್ಪು ನೀಡುವಂಥ ಜಾಗ. ಇವತ್ತು ನಾವು ಸುತ್ತಮುತ್ತ ನೋಡಿದರೆ ನಮಗೆ ಏನು ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ ಭಯ ಆಗ್ತದೆ. ಈ ನೀತಿ ಎಂಬುದು, ನ್ಯಾಯ ಎಂಬುದು ಇದೆಯೇ? ದೇವರ ಜಾಗದಲ್ಲಿ ಇದ್ದುಕೊಂಡು ಯಾವುದು ಸರಿ ಮತ್ತು ತಪ್ಪು, ಯಾವುದು ನ್ಯಾಯ ಮತ್ತು ನೀತಿ ಅಂತ ಹೇಳುವಂಥ ಜನರು ಇವತ್ತು ಏನು ಮಾಡ್ತಾರಂತ ಹೇಳಿದರೆ, ಈ ಲಂಚ ಪಡೆದುಕೊಂಡು ಯಾರಿಗೆ ನ್ಯಾಯ ಸಿಗಬೇಕೋ ಅಂಥವರು ನ್ಯಾಯದಿಂದ ವಂಚಿತರಾಗುವುದನ್ನು ನಾವು ನೋಡ್ತೇವೆ. ಯಾರಿಗೆ ನಿಜವಾದ ರೂಪದಲ್ಲಿ, ನಿಜವಾದ ರೀತಿಯಲ್ಲಿ ಸಿಗಬಾರ್ದು ಅಂಥವರಿಗೆ ಸಿಗ್ತದೆ. ಎಂಥ ಒಂದು ವಿಪರ್ಯಾಸ! ಈ ಕಲಬೆರಕೆ ಪ್ರತಿಯೊಂದು ಸ್ತರದಲ್ಲಿ ಕೂಡ, ಪ್ರತಿಯೊಂದು ವಲಯದಲ್ಲಿ ಕೂಡ, ಕ್ಷೇತ್ರದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಲ್ಲಿ ದೇವರನ್ನು ಕಾಣುವುದರ ಬದಲಿಗೆ ಜನರು ಅಲ್ಲಿಂದ ಹೋಗುವಾಗ ಅವರು ನೊಂದುಕೊಂಡು ಹೋಗ್ತಾರೆ, ಬೇಸರದಿಂದ ಹೋಗ್ತಾರೆ, ದುಃಖದಿಂದ ಹೋಗ್ತಾರೆ. ಅಂತಹ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಮೇಲೆ ಇರುವಂಥವರು ಭಗವಂತ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ನ್ಯಾಯಸಮ್ಮತ ಅಲ್ಲ, ಇದು ಸರಿಯಾದ ರೀತಿ ಅಲ್ಲ ಅಂತ ಅವರು ಎಲ್ಲವನ್ನು ಕೂಡ ನೋಡ್ತಾರೆ. ನಾವು ಆರಂಭದಲ್ಲಿ ಕಾಯಿನ ಮತ್ತು ಆಬೇಲ, ಕಾಯಿನನು ಆಬೇಲನನ್ನು ಕೊಂದನು. ಯಾರು ಕೂಡ ನೋಡಲಿಲ್ಲ, ಅದನ್ನು ಯಾರು ಕೂಡ ನೋಡಲಿಲ್ಲ, ಅಲ್ಲಿ ನೋಡಲಿಕ್ಕೆ ಯಾರು ಕೂಡ ಇದ್ದಿಲ್ಲ. ಆದರೆ ದೇವರದನ್ನು ನೋಡಿದರು. ಮತ್ತೆ ಕೇಳಿದರು ಕಾಯಿನನ ಹತ್ರ, ನಿನ್ನ ಸಹೋದರ ಆಬೇಲನೆಲ್ಲಿ ಅಂತ ಕೇಳಿದರು. ಅದಕ್ಕಾಗಿ ನಾವು ಯಾರಾದರೂ ಕೂಡ ಯಾರು ನಮ್ಮನ್ನು ನೋಡುವುದಿಲ್ಲ, ಗಮನಿಸುವುದಿಲ್ಲ ಅಂತ ತಿಳ್ಕೊಂಡು ಏನಾದರೊಂದು ಅನ್ಯಾಯದ ಕೆಲಸ ಮಾಡಿದರೆ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಅದೇನಂತ ಹೇಳಿದರೆ, ಜನರು ಯಾರು ಕೂಡ ನೋಡಲಿಕ್ಕಿಲ್ಲ, ಆದರೆ ಮೇಲಿರುವಂಥ ಭಗವಂತ ಅದನ್ನು ನೋಡಿಯೇ ನೋಡ್ತಾರೆ. ಏನು ಮಾಡ್ತಾರೆ ಅವರು?
ಕೆಲವರು ಈ ಬೇಡವಾದ ಕೆಲಸವನ್ನೆಲ್ಲ ಮಾಡ್ತಾರೆ, ಶೋಷಣೆಯನ್ನು ಮಾಡ್ತಾರೆ. ನಾವೆಲ್ಲ ನೋಡ್ತೇವೆ, ಮತ್ತೆ ಬೇಸರ ಆಗ್ತದೆ. ಯಾಕೆ ಅವರಿಗೆ ಏನಾಗುವುದಿಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ. ಆಗ್ತದೆ ಪ್ರಿಯರೇ, ದೇವರೆಲ್ಲವನ್ನು ನೋಡ್ತಾರೆ. ಅವರಿಗೆ ಚೆನ್ನಾಗಿ ತಿಳಿದುಂಟು ಯಾರಿಗೆ ಯಾವಾಗ ಏನು ಮಾಡಬೇಕಂತ. ಅದಕ್ಕಾಗಿ ದೇವರ ರಾಜ್ಯದಲ್ಲಿ ಏನೋ ಸ್ವಲ್ಪ ನಿಧಾನಗತಿ ಇರಬಹುದು, ಆದರೆ ಅವರು ಸರಿಯಾದ ನ್ಯಾಯವನ್ನು ನೀಡಿಯೇ ನೀಡ್ತಾರೆ. ಅದರಲ್ಲಿ ಎರಡು ಮಾತುಗಳಿಲ್ಲ. ನಾವೇನು ಮಾಡಬೇಕಂತ ಹೇಳಿದರೆ, ನ್ಯಾಯಸಮ್ಮತವಾದಂತಹ ವ್ಯಾಪಾರವನ್ನು ನಮ್ಮ ಜೀವನದಲ್ಲಿ ಮಾಡಬೇಕು. ದೇವರು ನಮಗೆ ಸಮಯ ಕೊಟ್ಟಿದ್ದಾರೆ, ಅದೇ ಪ್ರಕಾರ ನಮಗೆ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ನೀಡಿದ್ದಾರೆ. ನಮ್ಮ ಮುಂದೆ ಸಂಪತ್ತುಂಟು, ಆಮೇಲೆ ಏನೆಲ್ಲ ಬೇಕು ಅದನ್ನೆಲ್ಲವನ್ನು ದೇವರು ಕೊಟ್ಟಿದ್ದಾರೆ. ದೇವರ ಪುತ್ರ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ನಾವು ಅದನ್ನು ಗಳಿಸಬೇಕು, ಅದನ್ನು ಇಮ್ಮಡಿಗೊಳಿಸಬೇಕಂತ ನಮಗೆ ಹೇಳಿದ್ದಾರೆ. ಯಾಕಾಗಿ? ನಮಗಾಗಿ ಮಾತ್ರ ಅಲ್ಲ, ಇತರರಿಗೋಸ್ಕರ ಕೂಡ ನಾವು ಅದನ್ನು ಈ ವ್ಯಾಪಾರವನ್ನು ಮಾಡಬೇಕು. ಮುಮ್ಮಡಿಯನ್ನು ನಾವು ಮಾಡಬೇಕಂತ ಯೇಸು ಸ್ವಾಮಿ ನಮಗೆ ಕರೆ ನೀಡಿದ್ದಾರೆ. ಅದಕ್ಕಾಗಿ ಪ್ರಿಯರೇ, ನಾವು ಇಂಥ ಕೆಲಸವನ್ನು ಮಾಡುವಾಗ ಸ್ವಲ್ಪ ಗಮನದಲ್ಲಿಟ್ಟು ನ್ಯಾಯಸಮ್ಮತವಾದಂತಹ ವ್ಯಾಪಾರವನ್ನು ಮಾಡಿದರೆ ನಮಗೆ ಈ ದಿನದ ಕೊನೆಗೆ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಇರ್ತದೆ. ಯಾಕಂತ ಹೇಳಿದರೆ, ಇವತ್ತಿನ ದಿವಸ ನಾನು ಯಾರಿಗೆ ಕೂಡ ಮೋಸ ಮಾಡಲಿಲ್ಲ, ನ್ಯಾಯಸಮ್ಮತವಾದಂಥ ವ್ಯಾಪಾರವನ್ನು ಮಾಡಿದ್ದೇನೆ, ಯಾರು ಕೂಡ ನನ್ನಿಂದ ನೊಂದು ಹೋಗಲಿಲ್ಲ ಎನ್ನುವಂಥ ಒಂದು ತೃಪ್ತಿ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಅದೇ ಪ್ರಕಾರ ಯಾರೆಲ್ಲರೂ ಕೂಡ ಖರೀದಿ ಮಾಡಲಿಕ್ಕೆ ಬಂದಿದ್ದಾರೆ, ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದಾರೆ, ಅವರಿಗೆ ಕೂಡ ಸಂತೋಷ ಇರ್ತದೆ. ಅವರ ಸಂತೋಷನೇ ಈ ವ್ಯಾಪಾರ ನಡೆಸುವವರಿಗೆ ಒಂದು ರೀತಿಯ ಆಶೀರ್ವಾದ. ಅದು ಪ್ರಿಯರೇ, ನಾವು ಕೆಲವರು ಇರ್ತಾರೆ ಏನಂತ ಹೇಳಿದರೆ, ವ್ಯಾಪಾರದಲ್ಲಿ ಏನೋ ಒಂದು ತುಂಬ ಈ ರೀತಿಯ ಕಲಬೆರಕೆ ಮಾಡಿ ಏನು ಮಾಡ್ತಾರಂತ ಹೇಳಿದರೆ, ಈ ಸಾವಿರಗಟ್ಟಲೆ ಬಂದಂಥ ಹಣದಲ್ಲಿ ಒಂದು ಕೆಲವು ಚಿಲ್ಲರೆ ಹಣವನ್ನು ಕೊಂಡು ಹೋಗಿ ದೇವರ ಹುಂಡಿಗೆ ಹಾಕ್ತಾರೆ. ಎಂಥ ಒಂದು ಅನ್ಯಾಯ, ಮತ್ತೆ ಎಂಥ ಒಂದು ಕಾಣಿಕೆ ನೀಡುವಂಥ ರೀತಿ. ಎಲ್ಲ ಜನರಿಂದ ದೋಚಿಕೊಳ್ಳುವುದು, ಅದರಲ್ಲಿ ಸ್ವಲ್ಪವನ್ನು ಕೊಂಡು ಹೋಗಿ ದೇವರಿಗೆ ಹಾಕೋದು. ದೇವರಿಗೆ ಇದೆಲ್ಲ ಬೇಕೇ? ಖಂಡಿತವಾಗಿಯೂ ಬೇಡ. ಅದು ಕೂಡ ಅನ್ಯಾಯದಲ್ಲಿ ಬಂದಂಥ ಹಣ ದೇವರಿಗೆ ಬೇಡವೇ ಬೇಡ. ಯಾಕೆಂತ ಹೇಳಿದ್ರೆ, ಅದು ದೇವರಿಗೆ ಅಪ್ರಿಯವಾದಂತಹ ಕೆಲಸ. ಅದು ದೇವರಿಗೆ ಖಂಡಿತವಾಗಿ ಹಿಡಿಸುವುದಿಲ್ಲ. ಅಂತಹ ಕಾಣಿಕೆ ದೇವರಿಗೆ ಕೊಟ್ಟರೂ ಕೂಡ ಒಂದೇ, ಕೊಡದಿದ್ದರೂ ಕೂಡ ಒಂದೇ. ಕೊಡುವುದಿದ್ರೆ ನಾವು ಒಳ್ಳೆಯ ಮನಸ್ಸಿನಲ್ಲಿ ನ್ಯಾಯಸಮ್ಮತವಾದುದನ್ನು ಕೊಟ್ಟರೆ ಅದು ದೇವರಿಗೆ ಹಿಡಿಸುತ್ತದೆ ವಿನಃ ನಾನು ಎಲ್ಲರನ್ನು ದೋಚಿದ್ದೇನೆ, ಅದಕ್ಕಾಗಿ ನನ್ನ ಅಂತಹ ಕಾರಣದಲ್ಲಿ ಈ ಕೋಲಾಹಲ ಆಗ್ತಾ ಉಂಟು ಒಳಗಡೆ, ಆ ಕೋಲಾಹಲಕ್ಕೆ ಸಮಾಧಾನ ಪಡಿಸೋದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪವನ್ನು ಕೊಂಡು ಹೋಗಿ ದೇವರಿಗೆ ಕೊಟ್ಟರೆ ನಮ್ಮ ಮನಸ್ಸಿಗೆ ಸ್ವಲ್ಪ ಹೊತ್ತು ತುಸು ಹೊತ್ತು ಅನ್ನಿಸ್ಬೋದು ನಾನು ದೇವರಿಗೆ ಕೊಟ್ಟಿದ್ದೇನಂತ. ಖಂಡಿತವಾಗಿಯೂ ದೇವರದನ್ನು ಒಪ್ಪಿಕೊಂಡಿದ್ದಾರೆ ಎಂಬ ಪ್ರಶ್ನೆ. ನಾನು ಕೊಟ್ಟಿರಬಹುದು, ದೇವರದನ್ನು ಒಪ್ಪಿಕೊಂಡಿದ್ದಾರೆ, ದೇವರಿಗೆ ಅದೇ ತಲುಪಿದೆ ಎಂಬ ಒಂದು ಪ್ರಶ್ನೆ. ಅದು ಯಾವಾಗ ತಲುಪ್ತದೆ, ಯಾವಾಗ ದೇವರು ಒಪ್ಪಿಕೊಳ್ತಾರೆ ಅಂತ ಹೇಳಿದರೆ, ನಾವು ಸತ್ಯದ ಮಾರ್ಗದಲ್ಲಿ, ನ್ಯಾಯದ ಮಾರ್ಗದಲ್ಲಿ ನಡೆದಾಗ ಮಾತ್ರ ದೇವರದನ್ನು ಒಪ್ಪಿಕೊಳ್ತಾರೆ ವಿನಃ ನಾವು ಅನ್ಯಾಯದ ದಾರಿಯಲ್ಲಿ ಹೋಗಿ ದೇವರಿಗೆ ಕಾಣಿಕೆಯನ್ನು ಕೊಟ್ಟರೆ ಅದು ಖಂಡಿತವಾಗಿಯೂ ದೇವರಿಗೆ ಅಪ್ರಿಯವಾದುದು, ದೇವರದನ್ನು ಸ್ವೀಕಾರ ಮಾಡುವುದಿಲ್ಲ ಎಂಬುದರಲ್ಲಿ ಎರಡು ಮಾತಿಲ್ಲ. ಪ್ರಿಯರೇ, ಈ ಸಂದೇಶವನ್ನು ನಾವು ಆಲಿಸಿಕೊಳ್ಳುತ್ತಿರುವಾಗ ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವ, ನಮ್ಮ ಜೀವನದಲ್ಲಿ ನ್ಯಾಯಸಮ್ಮತವಾದುದನ್ನು ಒಂದು ವೇಳೆ ಮಾಡಿದ್ದರೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ. ಯಾಕೆಂತ ಹೇಳಿದರೆ ನಾವು ಯಾರಿಗೆ ಕೂಡ ನೋಯಿಸಲಿಲ್ಲ. ಅದೇ ಪ್ರಕಾರ ತುಸು ಹೊತ್ತು ಪ್ರಾರ್ಥನೆ ಮಾಡಿ ನಮಗೋಸ್ಕರ ಯಾರಿಗೆ ನಮ್ಮ ಪ್ರಾರ್ಥನೆ ಅಗತ್ಯ ಉಂಟು ಅವರಿಗೋಸ್ಕರ ನಾವು ಪ್ರಾರ್ಥಿಸುವ. ಕರ್ತರಾದ ದೇವರೇ, ಇವತ್ತಿನ ಈ ಸಂದೇಶವನ್ನು ನಾವು ಕೇಳಿದಾಗ, ಪಡೆದಾಗ ನಿಮ್ಮಲ್ಲಿ ನಾವು ವಿನಮ್ರತೆಯಿಂದ ಬೇಡಿಕೊಳ್ಳುತ್ತೇವೆ. ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನ್ಯಾಯಸಮ್ಮತವಾದುದನ್ನೇ
ನೀತಿಯದ್ದು ಅನ್ನು ಮಾತ್ರ ಮಾಡಲಿಕ್ಕೆ ನಮಗೆ ಬೇಕಾದಂತಹ ಆಶೀರ್ವಾದವನ್ನು ನೀಡಿರಿ, ಜಾಣತನವನ್ನು ನೀಡಿರಿ. ಹಾಗೂ ಈ ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ, ಯಾರಿಗೆಲ್ಲ ಆರೋಗ್ಯದ ಭಾಗ್ಯ ಬೇಕೋ, ಯಾರಿಗೆಲ್ಲ ಕಷ್ಟ ಸಂಕಷ್ಟದಿಂದ ಬಿಡುಗಡೆ ಬೇಕೋ ಅವರೆಲ್ಲರನ್ನು ಆಶೀರ್ವದಿಸಿರಿ. ಅವರಿಗೆ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡಿರೆಂದು ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೆನ್.